ವಿಟ್ಲ ಅಳಿಕೆ ಗ್ರಾಮದ ಎರುಂಬು ಬಳ್ನಾಡು ಭಗವತಿ ತೀಯ ಸಮಾಜದ ಸೇವಾ ಸಮಿತಿಯ ವತಿಯಿಂದ ಅನಾದಿ ಕಾಲದಿಂದಲೂ ನಶಿಸಿ ಹೋಗಿದ್ದ ತೀಯ ಸಮಾಜದ ಇತಿಹಾಸ ಪ್ರಸಿದ್ಧ 18 ಭಗವತಿ ಕ್ಷೇತ್ರಗಳಲ್ಲಿ ಒಂದಾದ ಎರುಂಬು ಬಳ್ನಾಡು ಭಗವತಿ ಕ್ಷೇತ್ರ ಪುನರ್ ನಿರ್ಮಾಣಗೊಳ್ಳುತ್ತಿದ್ದು ಕೊಡಿಮರದ ವೈಭವದ ಶೋಭಾಯಾತ್ರೆ ನಡೆಯಿತು. ವಿಟ್ಲದಿಂದ ಬೆಳಿಗ್ಗೆ ವಿಟ್ಲ ಅರಮನೆಯ ಬಂಗಾರು ಅರಸರು ಮತ್ತು ಮುಂಬೈ ಉದ್ಯಮಿ ಕೃಷ್ಣ ಎನ್ ಉಚ್ಚಿಲ್ ಅವರ ನೇತೃತ್ವದಲ್ಲಿ ಚಾಲನೆಯನ್ನ ನೀಡಲಾಯಿತು. ವೈಭವದ ಶೋಭಾಯಾತ್ರೆಯಲ್ಲಿ ವಿವಿಧ ಭಜನೆ ತಂಡಗಳು, ಕುಣಿತ ಭಜನೆ, ಬೊಂಬೆ ಕುಣಿತ, ಬ್ಯಾಂಡ್ ವಾದ್ಯಗಳು ಗಮನ ಸೆಳೆದಿದೆ. ಸಮಿತಿಯ ಪದಾಧಿಕಾರಿಗಳು, ಊರಿನ ಪ್ರಮುಖರು, ಭಕ್ತರು ಭಾಗವಹಿಸಿದ್ರು. ಕಳೆದ 450 ವರ್ಷಗಳ ಅಳಿಕೆ ಗ್ರಾಮದ ಎರುಂಬು ಎಂಬಲ್ಲಿ ಭಗವತಿ ಕ್ಷೇತ್ರ ಇತ್ತು. ಇದು 18 ಕ್ಷೇತ್ರದಲ್ಲಿ ಒಂದಾಗಿತ್ತು. ತೀಯ ಸಮಾಜಕ್ಕೆ ಒಟ್ಟು 18 ಕ್ಷೇತ್ರಗಳಿವೆ. ಕಾಸರಗೋಡಿನ ಚಂದ್ರಗಿರಿಯಿಂದ ಹಿಡಿದು ಮುಲ್ಕಿ ಸಸಿಹಿತ್ಲುವರೆಗೆ 18 ಕ್ಷೇತ್ರಗಳಿವೆ. ಅವುಗಳಲ್ಲಿ ಎರುಂಬು ಕ್ಷೇತ್ರ ಒಂದಾಗಿದ್ದು ಅದನ್ನ ನಾಶ ಮಾಡಲಾಗಿತ್ತು. ಈ ಬಗ್ಗೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ. 2011ರಲ್ಲಿ ಈ ಬಗ್ಗೆ ಗಮನಕ್ಕೆ ಬಂದಿದ್ದು ಇಲ್ಲಿಗೆ ಮುಂಬೈ ಉದ್ಯಮಿ ಕೃಷ್ಣ ಎನ್ ಉಚ್ಚಿಲ್ ಅವರ ನೇತೃತ್ವದ ತಂಡ ಬಂದು ವೀಕ್ಷಿಸಿದ್ದಾರೆ. ಆದರೆ ಇಲ್ಲಿಯ ಜನ ಬಡವರು ಆಗಿದ್ದರಿಂದ ಈ ಕ್ಷೇತ್ರವನ್ನ ಮುನ್ನಡೆಸಲು ಸಾಧ್ಯವಾಗಿಲ್ಲ ಎಂದು ಕೃಷ್ಣ ಉಚ್ಚಿಲ್ ಅವರು ಹೇಳಿದ್ದಾರೆ. ಇನಿ 7 ಕೋಟಿದ ಈ ಭಗವತಿ ಕ್ಷೇತ್ರದ ಒಂದು ದೇವಸ್ಥಾನ ದೈವಸ್ಥಾನ 80% ತಯಾರಾದಲ್ಲಿ ನನ್ನ ಕಲಿ ಬಾಕಿ ಕಾಲಿ 20% ಮಾತ್ರ ಐಟ್ಲ ಇನಿ ಫೆಬ್ರವರಿ 5ನೇ ತಾರೀಕು ಕೊಡಿಮರದ ಶೋಭಾಯಾತ್ರೆ ಉಂಟು. ಪುರಾಣಿ 4ನೇ ತಾರೀಕಿಗೆ ಕೊಡಿಮರದ ಮುಹೂರ್ತ ಇದ್ದಲ್ಲಿ ಇನಿ ಎಂಟು ಶೋಭಾಯಾತ್ರೆ ಸ್ವಲ್ಪ ಮತ್ತು ವಿಟ್ಲ ಪೇಂಟ್ ಹೇಳಿದ್ರೆ ಕೊಡ್ನಾಡು ಭಗವತಿ ಕ್ಷೇತ್ರದ ಸಂಕೀರ್ಣ ಉಂಟು. ಇದೀಗ ಕೃಷ್ಣ ಉಚ್ಚಿಲ್ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಇಲ್ಲಿ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಗವತಿ ಕ್ಷೇತ್ರ ನಿರ್ಮಾಣವಾಗುತ್ತಿದೆ. ಈಗಾಗಲೇ 70% ಕೆಲಸ ಕಾರ್ಯ ನಡೆದಿದೆ. ಇಂದು ಕೊಡಿಮರದ ಶೋಭಾಯಾತ್ರೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.